ಕಪ್ಪೆ ಹಿಡಿಯ ಕಪ್ಪೆಲ್ಲಿ ಉಂಟು. ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇದು ದೂರ ಟ್ರಾವೆಲಿಂಗ್ ಮಾಡುವ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯ ಫುಡ್ ಇರ್ತದೆ. ನಮ್ಮ ಏರಿಯಾದಲ್ಲಿ ಬೇರೆ ಫುಡ್ ಆದರೆ ವಿದೇಶದಲ್ಲಿ ಬೇರೆ ರೀತಿ ಫುಡ್ ಇರ್ತದೆ. ಇವತ್ತು ನಮ್ಮ ಕಪ್ಪೆ ಬಗ್ಗೆ ಮಾತಾಡುವ, ಕಪ್ಪೆ ತಿನ್ನುವ, ಫ್ರಾಗ್ ತಿನ್ನುವುದಲ್ಲ, ಕಪ್ಪೆ ಬಗ್ಗೆ ಮಾತಾಡುವ ಬನ್ನಿ. ಕಪ್ಪೆಗಳನ್ನು ಕೆಲವು ದೇಶಗಳಲ್ಲಿ ಕಪ್ಪೆಗಳನ್ನು ತಿಂತಾರೆ. ಯಾವ ರೀತಿಯಲ್ಲಿ ತಿಂತಾರೆ? ಫ್ರೈ ಮಾಡಿ ತಿಂತಾರೆ, ಪದಾರ್ಥ ಮಾಡಿ ತಿಂತಾರೆ. ಕೆಲವು ರೀತಿಯಲ್ಲಿ ಕಪ್ಪೆಗಳನ್ನು ತಿಂತಾರೆ. ಕಪ್ಪೆಗಳನ್ನು ಮೈನ ಎಲ್ಲಿಂದ ತರ್ತಾರೆ? ಕೆಲವರು ಕಾಡಿನಿಂದ ತಂದು ಕಪ್ಪೆಗಳನ್ನು ತಿಂತಾರೆ. ಇಲ್ಲದ್ರೆ ಕಪ್ಪೆಯ ಫಾರ್ಮ್ ಉಂಟು, ಈಗ ಕೋಳಿ ಫಾರ್ಮು, ಹಂದಿ ಫಾರ್ಮ್ ಉಂಟಲ್ಲ, ಹಾಗೆ ಕಪ್ಪೆಯ ಫಾರ್ಮ್ ಮಾಡಿ ಅಲ್ಲಿಂದ ತಂದು ಮಾರಾಟ ಮಾಡಿ ಸೇಲ್ ಮಾಡಿ ಆ ರೀತಿ ಕಪ್ಪೆಗಳನ್ನು ತಿಂದು ಫ್ರೈ ಮಾಡಿ ತಿಂತಾರೆ ಕೆಲವು ದೇಶದಲ್ಲಿ. ಈ ಕಪ್ಪೆಗಳನ್ನು ತಿನ್ನುವಾಗ ಮೈನ್ ಯಾವ ಪಾರ್ಟ್ ತಿಂತಾರೆ ಅಂತ, ಕಪ್ಪೆಯ ಕಾಲು ಅಂತ, ಅದು ಮೈನಾಗಿ ತಿಂತಾರೆ. ಅದು ಈ ಕಪ್ಪೆಯನ್ನು ಹೇಳ್ತಾರೆ, ಅದರ ಕಾಲನ್ನು ಅಂತ ಹೇಳ್ತಾರೆ ಕ್ವಿಸೋಸಿಡಿ ಎಂತ ಗೈನೋಲಿಸ್ ಅಂತ ಹೇಳ್ತಾರೆ. ಅದನ್ನು ಸ್ಕ್ರೀನ್ ಹಾಕ್ತೇನೆ, ನೋಡ್ಕೊಳ್ಳಿ. ಅದರ ಹೆಸರು ನನಗೆ ಬಾಯಿಗೆ ಬರಲ್ಲ. ಹಾಗೆ ಈ ಕಪ್ಪೆಗಳನ್ನು ಯಾವ ರೀತಿಯಲ್ಲಿ ತಿಂತಾರೆ ಅಂತ ನಾನು ಹೇಳಿದ್ದೆ. ಈ ಕಪ್ಪೆಯನ್ನು ಯಾವ ರೀತಿಯಲ್ಲಿ ಕ್ಲೀನ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಕಟ್ ಮಾಡ್ತಾರೆ ಅಂತ ನೋಡಿಕೊಂಡು ಬನ್ನಿ. ಈ ಕಪ್ಪೆಯನ್ನು ತಿನ್ನುವಾಗ ಮೈನಾಗಿ ಕಪ್ಪೆಯ ಕಾಲು ಉಂಟಲ್ಲ, ಈ ಕಪ್ಪೆಯ ಕಾಲಿನಲ್ಲಿ ಯಾವ ರೀತಿಯಲ್ಲಿ ವಿಟಮಿನ್ ಉಂಟು, ಯಾವ ರೀತಿಯಲ್ಲಿ ಪ್ರೋಟೀನ್ ಉಂಟು ಅಂದರೆ ವಿಟಮಿನ್ ಎ ಮತ್ತು ಒಮೆಗಾ 3 ಆ ರೀತಿಯಲ್ಲಿ ಪ್ರೋಟೀನ್ ಎಲ್ಲ ಉಂಟಂತೆ ಈ ಕಪ್ಪೆಯ ಕಾಲಿನಲ್ಲಿ. ಫುಡ್ ಅಂತ ಈ ಕಪ್ಪೆ ಫುಡ್ ಎಲ್ಲೆಲ್ಲಿ ತಿಂತಾರೆ ಅಂತ, ಥಾಯ್ಲ್ಯಾಂಡ್, ಇಂಡೋನೇಷಿಯನ್, ವಿಯೆಟ್ನಾಮ್ ಮತ್ತೆ ದಕ್ಷಿಣ ಚೀನಾ ಕೆಲವು ದೇಶದಲ್ಲಿ ಈ ಫುಡ್ ಅನ್ನು ತಿಂತಾರಂತೆ, ಕಪ್ಪೆ ಫುಡ್. ಮತ್ತೆ ಕೆಲವು ದೇಶ ಉಂಟು, ಅದು ನನಗೆ ನೆನಪಿಲ್ಲ, ಮತ್ತೆ ಸಿಕ್ಕಿದ್ರೆ ಸ್ಕ್ರೀನಲ್ಲಿ ಹಾಕ್ತೇನೆ ನಾನು ಸೈಡಿಗೆ. ಈ ಕಪ್ಪೆಯನ್ನು ಎಕ್ಸ್ಪೋರ್ಟ್ ಮಾಡುವಲ್ಲಿ ಮೊದಲನೇ ಸ್ಥಾನ ಇರುವುದು ಇಂಡೋನೇಷಿಯಾ, ಎರಡನೇ ಸ್ಥಾನದಲ್ಲಿ ಚೀನಾ, ಮೂರನೇ ಸ್ಥಾನದಲ್ಲಿ ಟರ್ಕಿ. ಇದು ಯಾವ ರೀತಿಯಲ್ಲಿ ಟೇಸ್ಟ್ ಇರ್ತದೆ ಅಂದರೆ ಕೋಳಿ ಥರನೇ ಟೇಸ್ಟ್ ಇರ್ತದಂತೆ. ನನಗೆ ಗೊತ್ತಿಲ್ಲ, ನಾನು ಇನ್ಫಾರ್ಮೇಶನ್ ಸಿಕ್ಕಿದ್ದರೂ ನಿಮಗೆ ಹೇಳುವುದಷ್ಟೇ. ಪ್ರತಿ ವರ್ಷ ಈ ಕಪ್ಪೆಗಳು ಎಷ್ಟು ವ್ಯಾಪಾರ ಆಗ್ತವೆ? US $40 ಮಿಲಿಯನ್ ವ್ಯಾಪಾರ ಆಗ್ತಂತೆ. ಹಾಗೆ ಎಷ್ಟು ತಿಂತಾರೆ ಪ್ರತಿ ವರ್ಷ? 4,000 ಟನ್ ತಿಂತಾರಂತೆ. ಹಾಗೆ ಎಲ್ಲ ಕಪ್ಪೆಗಳನ್ನು ತಿನ್ನುವುದಿಲ್ಲ. ಇದೊಂದು ವೆರೈಟಿ ವಿಡಿಯೋ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ರಪ್ ಅಂತ 7 ಗಂಟೆಗೆ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆಲ್ಲರಿಗೆ ಬೈ ಬೈ. ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಉಂಟು. ಅಲ್ಲಿವರೆಗೆಲ್ಲರಿಗೆ ಬೈ ಬಾಯ್.